ಅವ್ರ ತಂದೆಗೂ ಪಾಪ ಇಲ್ಲೇ ಹಾರ್ಟ್ ಅಟ್ಯಾಕ್ ಆಗೋದು ಸತಿ. ಆಮೇಲೆ ಇವ್ರನ್ನ ಬೈ ಎಲೆಕ್ಷನ್ನಲ್ಲಿ ಜನತಾ ಪಾರ್ಟಿಯಿಂದ ಕ್ಯಾಂಡಿಡೇಟ್ ಮಾಡಿ ಗೆದ್ದಿದ್ರು. ಇವರು ಮೂಲತಃ ರಾಮಕೃಷ್ಣ ಹೆಗಡೆ ಅವ್ರ ಫಾಲೋಯರ್. ಆಮೇಲೆ ಜೆ ಎಚ್ ಪಾಟೀಲ್ ಜೊತೆ ಚೆನ್ನಾಗಿತ್ತು, ಸ್ವಲ್ಪ ಉಂಬುತನ ಇತ್ತು, ಮತ್ತು ನೆಗ್ಲಿಜೆನ್ಸ್ ಇತ್ತು. ಅವರಿಗೆ ಬೈಪಾಸ್ ಸರ್ಜರಿ ಆಗಿತ್ತು. ಅವರು ಹೊಸ ಅಷ್ಟೊಂದು ಕೇರ್ ತಗೊಂಡಿಲ್ಲ ಅನ್ನೋ ಕಾಣಿಸುತ್ತೆ. ಒಳ್ಳೆ ಸ್ನೇಹಿತ ನನಗೆ, ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈ. ಅಂಥವ್ರು ಕಾಲ ಆಗಿದ್ದಾರೆ. ಅವ್ರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನಿವತ್ತು ಕನ್ಯಾಕುಮಾರಿಗೆ ಹೋಗಬೇಕಾಗಿತ್ತು. ಈಗ ಅಲ್ಲಿ ಡೆಡ್ ಬಾಡಿ ನೋಡೋಕೆ ಹೋಗ್ತಾ ಇರೋದ್ರಿಂದ ಕನ್ಯಾಕುಮಾರಿ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದೀನಿ. ಇಲ್ಲಿ ಈಗ ಹೋಗ್ತಾ ಇದ್ದೀನಿ ನೋಡ್ಕೊಂಡು.